ರಾಕ್ಷಸನಾದಂತಹ ಲವಣಾಸುರನ ವಾದ ಹೆಚ್ಚುತ್ತಾ ಉಂಟು. ಯಜ್ಞ ವಂಚಕನಾಗಿ ಲೋಕ ಕಂಟಕನಾಗಿ ವಿಜೃಂಭಿಸುತ್ತಾ ಇದ್ದಾರಂತೆ. ಆದ್ದರಿಂದ ಅವನನ್ನು ಸಂಹರಿಸಿ ನಮ್ಮ ಬದುಕಿಗೆ ಶಾಂತಿಯನ್ನು ಒದಗಿಸಬೇಕು ರಾಮಚಂದ್ರ ಎನ್ನುವ ಹಾಗೆ ನಿರ್ಣಯಿಸಿಕೊಂಡ್ರಲ್ಲ. ಆರ್ತತ್ರಾಣ ಪರಾಯಣಿ ಆಪತ್ತಿನಲ್ಲಿದ್ದವರನ್ನ ಸಂರಕ್ಷಿಸಬೇಕಾದದ್ದು ಅರಸನಾಗಿ ನನಗೆ ಕರ್ತವ್ಯವೇ ಹೌದು. ಆದ್ದರಿಂದ ಕೋದಂಡ ಪಾಣಿಯಾಗಿ ನಡೆಯುತ್ತೇನೆ. ಕೈಯಲ್ಲಿ ಕೋದಂಡವನ್ನು ಧರಿಸಿ ದುಷ್ಟ ದಮನಕ್ಕಾಗಿ ನೀನೇ ಹೊರಟು ನಿಂತಿದ್ದಿ. ಅಣ್ಣ, ನೀನೇನು ಸಾಮಾನ್ಯನೇ. ಸಪ್ತ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದಂತಹ ಅಯೋಧ್ಯ ನಾಡಿನ ಚಕ್ರವರ್ತಿ ವಶಿಷ್ಠ ವಾಮದೇವ ವಿಶ್ವಾಮಿತ್ರಾದಿ ಮಹರ್ಷಿಗಳು ಸಹ ನಿನ್ನನ್ನು ಕೊಂಡಾಡುತ್ತಾ ಇದ್ದಾರೆ. ಅಂತಹ ನೀನು ಒಂದು ಕ್ಷುಲ್ಲಕ ಕಾರ್ಯಕ್ಕಾಗಿ ಹೊರಡುವುದು ಸರಿಯೇ? ಕೇವಲ ಸೊಡರ ಕಿಡಿಯನ್ನು ಆರಿಸುವುದಕ್ಕೆ ಬಡಬಾಲದ ಅಗತ್ಯತೆ ಉಂಟೆ ಅಣ್ಣ. ಅದರಲ್ಲೂ ನಿನ್ನ ಎಡಬಲ ಭುಜದಂತೆ ಸೋದರರಂತಹ ನಾವೆಲ್ಲ ಇದ್ದೇವೆ. ಶತ್ರುಘ್ನ ಅಂತ ನಾನೇ ಬಂದು ಬೇಡಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ಕೆ ಹುಟ್ಟಿದವರು ನಾವು. 3 ಮಂದಿ ತಾಯರಿಗೆ 4 ಮಂದಿ ಮಕ್ಕಳು. ಒಂದಾಗಿ ಬೆಳೆದವರು ಬದುಕಿದವರು ನಾವಿದ್ದೇವೆ. ಆದ್ರೆ ಏನು ಮಾಡೋಣ? ಅದೊಂದು ಸಂದರ್ಭದಲ್ಲಿ ನಿನ್ನ ಪಟ್ಟಾಭಿಷೇಕದ ಹೊತ್ತಿಗೆ ನಾನು ಇರಲಿಲ್ಲವಾಗಿತ್ತು. ಅನ್ನದಂತಹ ಭರತನೂ ಇರಲಿಲ್ಲ. ಕಾರಣ ಏನಂತಂದ್ರೆ ಅಜ್ಜನ ಮನೆಗೆ ಇದ್ದವರು ನಾವು. ಆಮೇಲೆ ಸಂದರ್ಭದಲ್ಲಿ ನೀನು ವನಾಭಿಮುಖನಾಗಿದ್ದೇನೆ ಅಂತ ವರ್ತಮಾನ ತಿಳಿದಂತಹ ಅಣ್ಣನಾದಂತಹ ಭರತ ನಮ್ಮೆಲ್ಲರನ್ನು ಕೂಡಿಕೊಂಡು ಚಿತ್ರಕೂಟದವರೆಗೆ ಬಂದು ಬರಬೇಕು ಎನ್ನುವ ಸಹ ನಿನ್ನ ದೃಢ ನಿರ್ಧಾರವನ್ನು ಕೇಳಿದಂತಹ ಆತ ಅನ್ನವನ್ನ ಪಾದಕೆಯನ್ನು ಅನುಗ್ರಹಿಸುವಂತ ಹೇಳಿದ. ಆ ಹೊತ್ತಿಗೆ ನಿನ್ನ ಪಾದಕೆಯನ್ನು ತನ್ನ ತಲೆಯ ಮೇಲೆ ಹೊತ್ತುಕೊಂಡು ಹೋಗಿ ನಂದಿ ಗ್ರಾಮದಲ್ಲಿ ಇರಿಸಿ ತಾನು ಜಟಾವರ್ಕರ ಧಾರಿಯಾಗಿ ನಿನ್ನ ಸೇವೆಯನ್ನು ಅಣ್ಣನಾದಂತಹ ಲಕ್ಷ್ಮಣನು ಕೂಡ ನಿನ್ನ ನೆರಳಿನಂತೆ ನಿನ್ನ ವನವಾಸದ ಅವಧಿಯಲ್ಲಿಯೂ ಕೂಡ ನಿನ್ನ ಜೊತೆಯಲ್ಲಿಯೇ ಇದ್ದು ನಿನಗೆ ಸಹಕಾರವನ್ನು ನಿನ್ನ ಸೇವೆಯನ್ನು ಮಾಡುವಲ್ಲಿ ತನ್ನ ಜೀವನವನ್ನು ಕೃತಾರ್ಥತೆಯನ್ನಾಗಿಸಿಕೊಂಡ. ಆದ್ರೆ ಕೊನೆಯನಾದಂತಹ ನಾನು ಈ ಶತ್ರುಘ್ನಿಗೆ ನಿನ್ನ ಸೇವೆ ಮಾಡುವಂತಹ ಭಾಗ್ಯವೇ ಇಲ್ಲದೆ ಹೋಯಿತೆ ಹೇಗೆ? ನಾನು ನೇಪಥ್ಯದಲ್ಲೇ ಉಳಿದುಕೊಂಡದಲ್ಲ. ಆದ್ದರಿಂದ ರಂಗಕ್ಕೆ ಧುಮುಕದೆ ಇದ್ರೆ ನನಗೆ ಅವಕಾಶ ಸಿಗುವುದಿಲ್ಲ ಎಂಬ ಇದುವರೆಗೂ ಸಹ ಯಾವುದೇ ಘನಕಾರ್ಯವನ್ನು ಎಸಗಿದವ ನಾನಲ್ಲ. ಆದ್ರೆ ಒಂದು ನೀರಿಗೆ ಇಳಿಯದ ಇದ್ರೆ ಈಜು ಕಲಿಯುವುದಕ್ಕೆ ಸಾಧ್ಯ ಉಂಟು. ಇಳಿದರೆ ಮಾತ್ರ ಈಜು ಕಲಿಯುವುದಕ್ಕೆ ಸಾಧ್ಯ ಆಗುತ್ತದೆ. ಆ ನೆಲೆಯಲ್ಲಿ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡಂತಹ ಅಣ್ಣ ಇವತ್ತು ಅಪ್ಪಣೆಯನ್ನು ಕೊಟ್ಟಿದ್ದಾನಲ್ಲ, ಹಣ ಮಾಡುವುದಕ್ಕೆ ಸೇರಿ ಹೇಳಿಕೊಂಡು ಹೌದು, ಈ ನದಿಯಲ್ಲಿ ಮುಳುಗಿ ಮಿಂದೆತ್ತಿದ್ದೇವೆ. ಸುಚರ್ಭೂತರಾಗಿದ್ದ
ಯೋಚನೆ ಮಾಡ್ತಾ ಇದ್ದದ್ದು ನಾನು. ಸುತ್ತಲಿನ ವಾತಾವರಣವನ್ನು ಗಮನಿಸಿದರೆ ಸಮೀಪದಲ್ಲಿ ಯಾವುದೋ ಋಷ್ಯಾಶ್ರಮ ಇರುವ ಹಾಗೆ ಕಾಣ್ತಾ ಇದೆ. ನಮ್ಮವರೆಲ್ಲ ಹೇಳ್ತಾ ಇದ್ದಾರೆ ಮಹರ್ಷಿಗಳಂತ ವಾಲ್ಮೀಕಿ ಮಹರ್ಷಿಗಳ ಆಶ್ರಮ ಪ್ರದೇಶ ಎನ್ನುವ ಹಾಗೆ. ಅಂತೂ ಮಹತ್ ಕಾರ್ಯಕ್ಕೆ ಹೊರಟವನಾಗಿದ್ದೇನೆ. ಮಹಾತ್ಮರ ದರ್ಶನ ಪಡೆದು ಮುಂದೆ ಹೋದ್ರೆ ನನಗೆ ಜಯ ಪ್ರಾಪ್ತಿ ಆಗ್ತದೆ ಅನ್ನುವಂತ ವಿಶ್ವಾಸ. ಇನ್ಯಾಕೆ ತಡ ಮೌಖಿಕವಾದಂತಹ ಕಾಂತಿ ಇವುಗಳನ್ನು ಗಮನಿಸಿದಾಗ ಯಾವುದೋ ಒಂದು ಊರನ್ನಾಳುವಂತಹ ರಾಯ ಪ್ರತಿನಿಧಿಯೋ ನೀನಿರಬೇಕೆನ್ನುವ ಹಾಗೆ ಶಂಕಿಸುತ್ತೇನೆ. ರಾಯನೇ ಹೌದಂತಾಗಿದ್ದಾರೆ ಯಾವ ಊರನ್ನಾಡುವವನು, ಎಲ್ಲಿಂದ ಬಂದೆ, ಕಾರಣಗಳೇನು ಹೇಳುವೇನೇನ? ಕೇಳು